ಏನಂದ್ರೆ ಒಂದು ವಿಚಾರವನ್ನು ಹೇಳಿದ್ರು ಅವರು ಏನಂತಂದ್ರೆ ಬಿಜೆಪಿ ಇರ್ಬೋದು ಪಂಚ ಗ್ಯಾರಂಟಿಗೆ ಬಿಜೆಪಿ ಅವರು ತಗೊಂತಾರೆ, JDS ಅವರು ತಗೊಂತಾರೆ, ಕಾಂಗ್ರೆಸ್ ಅವರು ತಗೊಂತಾರೆ ಅಂತ. ಆದ್ರೆ ಇದು ನೋಡಿ ಎಲ್ಲ ನಮ್ಮ ದುಡ್ಡಿದು, ಇದು ಬೇರೆ ಯಾರ ದುಡ್ಡಲ್ಲ, ಈಗ ಪಾರ್ಟಿದ ದುಡ್ಡಲ್ಲ, ಇದು ಜನರ ದುಡ್ಡು, ಜನಸಾಮಾನ್ಯರು ತೆರಿಗೆ ಕಟ್ಟಿರ್ತಕ್ಕಂಥ ದುಡ್ಡನ್ನ ಇವತ್ತು ಅದನ್ನ ಪಂಚ ಗ್ಯಾರಂಟಿಗಳ ಮುಖಾಂತರ ಅದು ಕೊಡುವಂಥದ್ದು ಸರಿಯಾದ ರೀತಿಯಲ್ಲಿ ಕೊಟ್ಟರೆ ಸರಿ. ಆದರೆ ಇವಾಗ ನೀವು ಆ ಪಂಚ ಗ್ಯಾರಂಟಿಗಳಲ್ಲಿ ಈಗ ಎಷ್ಟು ಜನಕ್ಕೆ 2,000 ರೂಪಾಯಿ ಇನ್ನು 3-4 ತಿಂಗಳದ್ದು ಬಾಕಿ ಇದೆ, 4 ತಿಂಗಳದ್ದು ಬಾಕಿ ಇದೆ. ಇವತ್ತು KSRTCಯಲ್ಲಿ ಇವತ್ತು ಸಾಲದಲ್ಲಿದೆ. KSRTC ಡ್ರೈವರ್ಗಳಿಗೆ ಸಂಬಳ ಇಲ್ಲ. ಅದು ಬಿಡಿ, KSRTC ಬಸ್ಸಿಗೆ ಟೈರ್ ಹಾಕ್ಲಿಕ್ಕೆ ದುಡ್ಡಿಲ್ಲ. ನಾನು ಮೊನ್ನೆ ಒಂದು ರಿಯಾಲಿಟಿ ಇದು, ನಾನು ಬಸ್ಸಲ್ಲಿ ನನಗೆ ತುರ್ತಾಗಿ ನನಗೆ ಇದು ಫ್ಲೈಟ್ ಸಿಗಲಿಲ್ಲ ಅಂತ ಹೇಳ್ಬಿಟ್ಟು ನಾನು ಬಸ್ಸಲ್ಲಿ ಬಂದೆ. ಬಸ್ಸಲ್ಲಿ ಬರುವಾಗ ನಾನು ಇದು ನೇರ ನಾನು ಹೇಳ್ತಾರೆ, ಇದನ್ನು ರಾಜ್ಯ ಸರ್ಕಾರದ ಸಂಬಂಧಪಟ್ಟ ಅಧಿಕಾರಿ ತಿಳ್ಕೋಬೇಕು. KSRTC ಟೈರ್ಗಳು ಫುಲ್ಲು ಟೋಟಲ್ ಬಾಯ್ಲ್ಡ್ ಆಗಿದೆ, 4 ಟೈರ್. ನಾನು ಡ್ರೈವರ್ ಹತ್ರ ಕೇಳಿದೆ, ಇದು ಹೇಗಪ್ಪ ಇದು ಹೋಗ್ತೀರಿ, ಈ ಟೈರ್ ಹೇಗಿದೆ ಸರ್? ಯಾರ ಹತ್ರ ಹೇಳೋಣ ಸರ್, ನೀವು ಇದರಲ್ಲಿ ಓಡಿಸಿ ಅನ್ನೋ ಮಾತನ್ನು ಹೇಳ್ತಾರೆ ಅಂತ ಹೇಳಿ ಒಬ್ಬ ಡ್ರೈವರ್ ನನಗೆ ಹೇಳಿರ್ತಕ್ಕಂಥದ್ದು. ಇದು ನಾನು ಸುಳ್ಳು ಮಾತಾಡುವಂಥದ್ದಲ್ಲ. ಅಂದ್ರೆ ಈ ಪರಿಸ್ಥಿತಿಗೆ ಉದಯಾಚಾರ್ಯ ಹತ್ರ ಮಾತಾಡೋ ಕರೆ ಬಂದಿದ್ದಲ್ಲ, ಅದ್ರ ಮೊದಲು ಒಂದು ಕರೆಯನ್ನು ಕೇಳಿ ಉದಯಾಚಾರ್ಯರೇ ಮಾತಾಡ್ಲಿ, ಯಾಕಂದ್ರೆ ಅವರ ಪರವಾಗಿ ಒಂದು ಕರೆ ಬಂದಿತ್ತು. ನಮಸ್ಕಾರ, ಒಂದ್ ನಿಮಿಷ ಕೇಳೋಣ. ಈಗ ಹಲೋ ನಮಸ್ಕಾರ ಸರ್. 100 ಜನ ಸರ್. ನಮಸ್ಕಾರ ಸರ್. ನಮಸ್ಕಾರ. ಇಲ್ಲಿ ಇವತ್ತು ಹೇಳಿ ಕೇಳಿಸ್ತಾ ಇದೆ. ಈಗ ಕಾಂಗ್ರೆಸ್ ವಕ್ತಾರರಾಗ್ಲಿ ಬಿಜೆಪಿ ವಕ್ತಾರರಾಗ್ಲಿ ಏನು ಇಲ್ಲಿ ಏನಾಗಿದೆ ಅಂದ್ರೆ ಸಿದ್ದರಾಮಯ್ಯ ಅವರು ಒಂದು ಟೈಮ್ ಯಾವಾಗ ನೆರೆ ಪರಿಸ್ಥಿತಿ ಬರ್ತದೆ, ಯಾವಾಗ ಗುಡ್ಡೆ ಬೀಳ್ತಾ ಇದೆ, ಆ ಟೈಮಲ್ಲಿ ಸಿದ್ದರಾಮಯ್ಯ ಇವರು DCP ಅವರಿಗೆ ಸರ್ಕಾರ ವಹಿಸಿಕೊಟ್ರು. ಸರಿ, ಇನ್ನು ಎಷ್ಟು ನೆರೆ ಹಾನಿಯ ಒಳಗಾಗ್ತದೆ, ಎಷ್ಟು ಗುಡ್ಡೆ ಕುಸಿತ ಆಗ್ತದೆ, ಇದನ್ನು ಯಾರಿಗೆ ತಿಳಿಸ್ತಾ ಇಲ್ಲ. ಸರಿ, ಈಗ ಗ್ಯಾರಂಟಿ ಯೋಜನೆ ಹೇಳ್ತೀರಿ ಸರ್. ಗ್ಯಾರಂಟಿ ಯೋಜನೆ ಮೊದಲೆಲ್ಲ ನಮ್ಮ ಮನೆಯಲ್ಲೆಲ್ಲ ತಾಯಿ ತಂದೆಯವರು ಇರುವಾಗ 10 ಮಕ್ಕಳನ್ನೆಲ್ಲ ಸಾಕಿದ್ದಾರೆ. ಇಂಥ ಯೋಜನೆ ನಮಗೆ ಬೇಕಿತ್ತು ಸರ್. ಯೋಜನೆ ಬೇಡ ಅಂತ ಹೇಳ್ತೀರಾ? ಯೋಜನೆ ಬೇಡ ಅಂತ ಹೇಳ್ತೀರಾ ನೀವು? ಬೇಡ ಸರ್. ಮೊದಲೆಲ್ಲ ನಮ್ಮ ತಂದೆ ತಾಯಿಯವರು 10 ಮಕ್ಕಳನ್ನು ಎತ್ತಿದ್ದಾರೆ, 6 ಮಕ್ಕಳು 10 ಸರಿ, ನಾನು ಹೇಳುದೇ ಅಂತ ಗೊತ್ತಾ ಸರ್. ಈಗ ಖಾತೆ ಅಂತ ಹೇಳಿದ್ರು, ಇವರು DCP ಅವರು ಖಾತೆ ಮಾಡ್ಬೇಕಂತ ಹೇಳ್ತಿದ್ದಾರೆ. ಇದಕ್ಕೆ ಯಾರು ಹೊಣೆ? ಸರಿ 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 ಸರಿ, ನೋಡೋಣ, ಮಾತಾಡುವ ಅದರ ಬಗ್ಗೆ ನಾವು ಮಾತುಕತೆ ನಡೆಸ್ತೇವೆ. ರಾಜ್ಯದ ಕೊರತೆ ಪೆನಲಲ್ಲಿ ಮಾತಾಡೋರು ತುಂಬಾ ಕೊರತೆ ಇದೆ. ಇಲ್ಲ, ನಾನು ಮಾತಾಡ್ತೇವೆ, ಅದರ ಬಗ್ಗೆ ಮಾತಾಡ್ತೇವೆ. ಒಳ್ಳೆ ವಿಚಾರ, ಧನ್ಯವಾದ. ಅವ್ರು ಮಾತಾಡ್ಲಿ, ಒಳ್ಳೆ ವಿಚಾರವನ್ನು ಹೇಳಿದ್ರೆ. ಗ್ಯಾರಂಟಿ ಈಗ ನೀವು ವೆಸ್ಟ್ ಬೆಂಗಾಳಲ್ಲಿ ನೀವು ಕೊಟ್ಟಿದ್ದೀರಿ, ಗ್ಯಾರಂಟಿಗಳ ಬಗ್ಗೆ ಬಿಜೆಪಿ ಅವರಿಗೆ ಮಾತಾಡುವ ಹಾಗಿಲ್ಲ, ಸ್ವಲ್ಪ ಕಷ್ಟನೇ. ನೋಡಿ, ನಮಗೆ ಮಾತಾಡ್ಲಿಕ್ಕೆ ಸರ್ ತರ ಎಷ್ಟು ಸಹ ಮಾತಾಡಬಹುದು, ಇವರಿಗಿಂತ ತುಂಬಾ ಯುವಕರಿದ್ದೇವೆ ನಾವು. ಆದ್ರೆ ನಮ್ಗೆ ವಿಷಯ ಈಗ ಇರುವಂತೆ ಅಂತ ಹೇಳಿದ್ರೆ, ಏನೋ ಒಂದು ಒಳ್ಳೆದ್ರಲ್ಲಿ ನಡೀತಾ ಇದೆ, ಅದು ಇಂಪ್ಲಿಮೆಂಟ್ ಆಗಿಲ್ಲ. ಟೈರ್ ಏನ್ ಗೊತ್ತಾ ಸರ್, ಇಂಥದ್ದು ಹಲವಾರು ವಿಚಾರಗಳು ಇದೆ. ನೋಡಿ, ಕಳೆದ ಬಾರಿ ಒಂದು ಓಲ್ವೋ ಬಸ್ ಹೋಗ್ತಾ ಇದೆ ಸರ್, ನಾನು ಅದೀಗ ಚೆಕ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೇವೆ. ಈ ಓಲ್ವೋ ಬಸ್ ಇದೆಯಲ್ಲ ಸರ್, ಅದರ ಹಿಂದ್ಗಡೆ ಆಚೆ ಈಚೆ 4 ಟೈರ್ ಬರ್ತದೆ, ಅದರ ಹಿಂದ್ಗಡೆ ಒಂದು ಸಿಂಗಲ್ ಟೈರ್ ಬರ್ತದೆ ಸರ್, ಆ ಕಡೆ ಈ ಕಡೆ. ಅದರ ಒಂದು ಫೋಟೋ ಮಾಡಿ ಬಿಜೆಪಿ ಅವರು ಹೇಳ್ತಿದ್ದಾರೆ, ನೋಡಿ ಇದಕ್ಕೆ ಹಿಂದ್ಗಡೆ 2 ಟೈರೇ ಇಲ್ಲ ಅಂತ. ಅದು ಆಕ್ಚುಲಿ ಬರೋದೇ ಮಾಡೆಲ್ ಹಾಗೇನೆ, ಹಿಂದ್ಗಡೆ ಟೈರ್ ಇಲ್ಲ, ಅದಕ್ಕೆ ಹಾಗೇನೆ ಬರುದು, ಸಿಂಗಲ್ ಟೈರೇ ಬರುದು. ಸೊ ಅಂತ ಕೆಲವು ಅಪಪ್ರಚಾರದ ಸುದ್ದಿಗಳನ್ನೆಲ್ಲ ಹರಡಿದ್ದಾರೆ. ಬಸ್ಸಿನ ಒಳಗೆ ಕೊಡೆ ಹಿಡ್ಕೊಂಡು ಸೋರುವಂತ ಚಿತ್ರ, ಅದು ನಾವು ಬಿಜೆಪಿ ಸರ್ಕಾರ ಇರುವಾಗ ನಾವು ನೋಡಿದ್ದೇವೆ. ಸೊ ಹಾಗಿರುವಾಗ ನೋಡಿ, ತಪ್ಪುಗಳಾಗಲಿ ಅಥವಾ ಇಂಥ ಕೆಲವು ಸಣ್ಣ ಯಾವುದನ್ನು ನಾವು ಪರ್ಫೆಕ್ಟ್ ಅಂತ ಹೇಳಲಿಕ್ಕೆ ನಾವು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ತಕ್ಕ ಮಟ್ಟಿಗೇನು ನಮ್ಗೆ ಇವಾಗ ಏನು ಬೇಕಿರುವಂಥದ್ದು ನೋಡಿ, ರಾಜ್ಯದ ಒಂದು ಆರ್ಥಿಕ ಪರಿಸ್ಥಿತಿಯೋ ಅಥವಾ ಕಾನೂನು ಸುವ್ಯವಸ್ಥೆಯೋ, ಸೊ ಈ ಥರದ ಯಾವುದೇ ರೀತಿಯಾದಂತಹ ಧಕ್ಕೆ ಬರದಂತೆ ನೋಡುವಂಥದ್ದು ಪ್ರಥಮ ಆದ್ಯತೆ. ಯಾಕಂತ ಹೇಳಿದ್ರೆ ಇಲ್ಲಿ ಈಗ ಬಹುಶಃ ನೀವು ಈಗ ನೋಡ್ತಿದ್ದಿರ್ಬೋದು, ಮಂಗಳೂರು ಅಂತ ಹೇಳಿದ್ರೆ ಇಲ್ಲಿ ಈ ಕಡೆ ಜನ ಬರಲಿಕ್ಕೆ ಹೆದರುತ್ತಾರೆ, ಹೊಸ ಇನ್ವೆಸ್ಟ್ಮೆಂಟ್ಸ್ಗಳು ಬರ್ತಾ ಇಲ್ಲ. ನೋಡಿ, ಕೆಲವೊಂದೊಂದು ವಿಚಾರಗಳಲ್ಲಿ ನಾವು ಒಪ್ಪಬೇಕಾಗ್ತದೆ. ಇಲ್ಲಿ ಇರುವಂತಹ ಪರಿಸ್ಥಿತಿಗಳು ಯಾವ ರೀತಿಯಾಗಿ ನಡೆದಿದೆ, ಅದಕ್ಕೆ ಇರುವಂತಹ ಪರಿಸ್ಥಿತಿಗಳು ಅಲ್ಲ ಸರ್, ನೀವು ಮಾತಾಡಿದ್ರಿ ಸರ್, ನನಗೆ ಮಾತಾಡ್ಲಿಕ್ಕೆ ಬಿಡಿ ಸರ್. ಇವಾಗ ಮತ್ತೆ ಅದು ಮಾತ್ರ ಅಲ್ಲ, ದಿನಕ್ಕೆ ಅವರು ಕೆಲವು ಗ್ಯಾರಂಟಿಗಳ ಬಗ್ಗೆ ಹೇಳಿದ್ರು. ಓಕೆ ಸರಿ, ಯಾರಿಗೆ ಬೇಡವಾ ದೇ ಕ್ಯಾನ್ ಗಿವ್ ಅಪ್, ಬಿಟ್ಟು ಬಿಡಿ. ಆದ್ರೆ ಎಷ್ಟೋ ಜನ ಈ ಗ್ಯಾರಂಟಿಗಳ
ಫಲಾನುಭವಿಗಳು ಅವರ ಲೈಫೇ ಚೇಂಜ್ ಆಗಿದೆ. ಸರಿ, ಅದು ಮಾತ್ರ ಅಲ್ಲದೆ ನಮ್ಮ ಗ್ಯಾರಂಟಿಗಳು ಬಂದ ನಂತರನೇ ಬಿಜೆಪಿ ಅವರು ಕಾಪಿ ಹೊಡೆದು ಬೇರೆ ಕಡೆಯಲ್ಲಿ ಕಾಪಿ ಪೇಸ್ಟ್ ಮಾಡಿ ಅವರ ಬೆಳೆ ಬಯಸ್ತಾ ಇದ್ದಾರೆ. ಅದು ಲೆಕ್ಕ ಅದು ಓಕೆ. ಅದರಲ್ಲೂ ಮತ್ತು ಕೂಡ ನೋಡಿ, ನೀವು ಮಹಾರಾಷ್ಟ್ರದಲ್ಲಿ ನೀಟಾಗಿ ಕೊಡ್ತಾ ಇಲ್ಲ, ಡೆಲ್ಲಿಯಲ್ಲಿ ಕೊಡ್ತಾ ಇಲ್ಲ, ಉತ್ತರ ಪ್ರದೇಶದಲ್ಲಿ ಕೊಡ್ತಾ ಇಲ್ಲ, ಅನೌನ್ಸ್ ಮಾಡಿದ್ದಾರೆ ಕೊಡ್ತಾ ಇಲ್ಲ. ಬಿಹಾರದಲ್ಲಿ ಬಹುಶಃ ನೀವು ನೋಡಿದ್ದಿರಬಹುದು, ಫಸ್ಟ್ ತಿಂಗಳಲ್ಲಿ 10,000 ರೂಪಾಯಿ ಹಾಕಿದ್ರು, ಅದಾದ ಮೇಲೆ ಎಲ್ರಿಗೂ ಬ್ಯಾಂಕಿನ ನೋಟಿಸ್ ಬಂದಿದೆ ವಾಪಸ್ ಕೊಡಿ ದುಡ್ಡು ಅಂತ ಹೇಳಿ. ಸೊ ಈ ತರದ ಸನ್ನಿವೇಶಗಳು ಕೆಲವೊಂದೊಂದು ನಡೆದಿವೆ. ಸೊ ಹಾಗಿರುವಾಗ ನಾವು ಹೇಳುದು ಮತ್ತೆ ಪೆಟ್ರೋಲ್ನ ವಿಷಯವಾಗಿ ಸರ್ ಒಂದು ವಿಚಾರ ಹೇಳಿದ್ರು. ಸೊ ಇವರ ಒಂದು ಜಾಣ ಕುರುಡು ವಿಚಾರ ನಾನು ಹೇಳಲಿಕ್ಕೆ ಬಯಸಿದ್ರೆ ಒಂದೇ ಒಂದು ನಿಮಿಷ ತೆಗಿತಾನೆ ನೋಡಿ. ನಾವು ಫಸ್ಟ್ಗೆ ಇರಾನಿಂದ ಪೆಟ್ರೋಲ್ ತೆಗಿತಾ ಇದ್ವಿ, ನಮಗೆ ಪ್ರೀಮಿಯಂ ರೇಟಲ್ಲಿ ಕೊಡ್ತಿದ್ರು. ಅದು ಅಲ್ಲದೆ 60 ಡೇಸ್ ನಮಗೆ ಗ್ರೇಸ್ ಪೀರಿಯಡ್ ಕೊಡ್ತಿದ್ರು, ಕ್ರೆಡಿಟ್ ಕೊಡ್ತಿದ್ರು 60 ದಿನ ನಮಗೆ. ಅದಾದ ಮೇಲೆ ಅಮೆರಿಕದವರು ಹೇಳಿದ್ರು ಅವ್ರ ತಗೊಳ್ಬೇಡಿ, ರಷ್ಯಾದಿಂದ ತಗೊಳ್ಳಿ ಅಂತ ಹೇಳಿದ್ರು. ಅಲ್ಲಿ ನಮ್ಗೆ ಅವರು ಕಡಿಮೆಗೆ ಕೊಟ್ಟರು. ಅದಾದ ಮೇಲೆ ರಷ್ಯಾದಲ್ಲಿ ತಗೊಳ್ಬೇಡಿ, ನಾವು ಕೊಡ್ತೇವೆ ಅಂತ ಹೇಳಿದ್ರು. ಸೊ ನಾವು ಈ ತರ ಒಂದು ಕೈಗೊಂಬೆಯಾಗಿ ಕುಣಿದಿದ್ರಿಂದ ನಮ್ಗೆ ಒಂದು ಏನ್ ಹೇಳ್ತಾರೆ, ಒಂದು ಬೆನ್ನೆಲು ಬೀಳದಾಗೆ ಆಗಿಬಿಟ್ಟಿದೆ. ಸೊ ಈ ತರದ ಕೆಲವೊಂದು ರಾಜತಾಂತ್ರಿಕ ವಿಚಾರಗಳೇನು ನಾವು ಟೋಟಲಿ ಈಗ ಏನಾಗಿದೆ ಅಂತ ಹೇಳಿದ್ರೆ ಅಮೆರಿಕಗೆ ಶರಣ ಹೋಗಿ ಬಿಟ್ಟಿದ್ದೇವೆ ನಾವು ನೋಡಿ. ಈಗಿನ ಬಂದಿರುವಂತಹ ಸುದ್ದಿ ಏನಂತ ಹೇಳಿ, ಈಗ ಆಲ್ರೆಡಿ 25% ಟ್ಯಾರಿಫ್ ಆಗ್ತಿದೆ, ಇನ್ನು 12.5% ಅಡಿಷನಲ್ ಟ್ಯಾರಿಫ್ ಆಗ್ತಿದೆ. ಇದರ ಬಗ್ಗೆ ಪ್ರಶ್ನೆ ಮಾಡುವವರು ಯಾರು ಕೇಳ್ತಾ ಇಲ್ಲ ನೋಡಿ. ಇವರಿಗೆ ಹೇಳಿದ್ರು ಸರ್, ಇವರೇನೋ ಮಂಡಲ ಮಟ್ಟದಲ್ಲಿ ಹೋಗಿ ಇದೆಲ್ಲ ಮಾಡಿ ಬಂದ್ರು. ಅಲ್ಲ, ನಾನು ಹೇಳುದು ಈಗ ಅಲ್ಲಿ ಮಂಡಲ ಮಟ್ಟದಲ್ಲಿ ಬಿಜೆಪಿ ಮಾಡಿ ಸಭೆಯೆಲ್ಲ ಮಾಡಿ ಬಂದ ಆಗ ಯಾರು ಕೂಡ ಒಂದು ಹೇಳಿಲ್ವಾ, ನಮ್ಮ ಮಕ್ಕಳಿಗೆ ನೀಟ್ ಎಕ್ಸಾಮ್ನಿಂದ ತೊಂದರೆ ಆಗಿದೆ ನಿಮ್ಮ ಕೇಂದ್ರ ಸರ್ಕಾರದ ಇದರಿಂದಾಗಿ. ಸೊ ಅದು ಯಾರು ಹೇಳಲ್ವಾ? ಅದು ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ, ದಿನಬಳಕೆ ಸಾಮಾನುಗಳ ಇದು ಜಾಸ್ತಿ, ಗ್ಯಾಸ್ ಬೆಲೆ ಜಾಸ್ತಿ ಆಗಿದೆ, ಈ ತರ ಸಮಸ್ಯೆಗಳು ಹೇಳಲ್ವಾ ಅಂತ ಹೇಳುವಂಥದ್ದೊಂದು ವಿಚಾರ. ಮತ್ತೆ ನಾನು ಈಗ ಇವರು ಹೇಳಿದ್ರು ಏನು, ಇದು ವಿಶ್ವದಾದ್ಯಂತ ಇದು ನಡೆಯುವಂತ ವಿಚಾರ, ಯುದ್ಧ ನಡೀತಾ ಇದೆ. ಇದು ಒಂದು ಕ್ಲಾಸಿಕ್ ಎಕ್ಸಾಂಪಲ್ ಅವರು ಕೊಡುವಂತದ್ದು ಅವರ ಪೆಟ್ಟು ತಪ್ಪಿಸ್ಲಿಕ್ಕೆ. ಆದರೆ ನಿಜವಾಗಿ ಹೇಳ್ತೇನೆ, ಇದು ಯಾಕೆ ಅಂತ ಹೇಳಿದ್ರೆ, ಯಾರೋ ಒಬ್ರು ಬೇರೆ ದೇಶದವರು ಹೇಳ್ತಿದ್ರೆ ಓಕೆ, ನಾವು ವಿಶ್ವಗುರು ರೀ, ನಾವು ವಿಶ್ವಗುರು ಹೇಳುವವರು ಈ ರೀತಿ ನೆಪ ಒಡ್ಡಿಕೊಂಡು ಕೂತ್ರೆ, ಕೈಲಾಗೋದಿಲ್ಲ ಅಂತ ಹೇಳಿ ಕೂತ್ರೆ ಆಗತ್ತಾ? ವಿಶ್ವಗುರು ಅಂತ ಹೇಳ್ಬಿಟ್ಟು ಇದಕ್ಕೆ ನಿಮಗೇನು ಪ್ರಶ್ನೆ ಕೇಳ್ತಾ ಇದ್ದೇನೆ ನಾನು. ಈಗ ಅವರು ಹೇಳಿದ್ರು ಪೆಟ್ರೋಲಿಯಂ ದರಗಳ ಬಗ್ಗೆ. ಒಂದು ನನಗೆ ಸಣ್ಣ ಜಿಜ್ಞಾಸೆ ಮೊದಲಿಂದ ಪೆಟ್ರೋಲಿಯಂನ ಬಗ್ಗೆ. ಮನಮೋಹನ್ ಸಿಂಗ್ ಇದ್ದಾಗಲೂ ಪೆಟ್ರೋಲಿಯಂ ದರ ಒಮ್ಮೆ ಏರಿತ್ತು. ಆ ಸಂದರ್ಭದಲ್ಲಿ ಕ್ರೂಡಿ $147 ಪೆಟ್ರೋಲ್ ಬೆಲೆ ಏರಿತ್ತು. ಅವರು 50ರಿಂದ 55 ಏರಿಸಿದ್ರು. 50 ರೂಪಾಯಿ ಇತ್ತು, 55, 53 ಆಯ್ತು, 55 ಆಯ್ತು. ಓಕೆ, ಈಗಿನ ರೇಟಲ್ಲಿ $5 ಅಂದ್ರೆ ಈಗಿನ $15, $20 ಅಂತ ಲೆಕ್ಕ ಹಾಕಬಹುದು ಸರ್. ಅದು ಸರ್ ನನಗೆ ಒಂದು ನಿಮಿಷ ನನಗೆ ಅವಕಾಶ ಕೊಡಿ ಸರ್. $147 ಹೋಗಿತ್ತು ಸರ್, ಪೆಟ್ರೋಲ್ ಬೆಲೆ $72 ಇತ್ತು ಸರ್. ಇವಾಗ $110 ಚಿಲ್ಲರೆ ಹೋಗಿದಾಗ $100 ಮಾಡಿದ್ದಾರೆ. ಈಗ ಪ್ರಸ್ತುತ ಸರ್ ಸರ್ ಮನಿ ವ್ಯಾಲ್ಯೂ ಪ್ರಸ್ತುತ ಈಗ $93 ಇದೆ ಸರ್. ಆ ಲೆಕ್ಕದಲ್ಲಿ ಬೆಲೆ ಇಳಿಬೇಕಲ್ಲ ಸರ್? ಒಂದು ನಿಮಿಷ ನಾನು ಹೇಳ್ತೇನೆ. $72 ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಆಗಿರ್ತಾರೆ, $72 ಇತ್ತು. ಎಷ್ಟು ವರ್ಷ ಆಯ್ತು? ಜಸ್ಟ್ ನೀವು ಎಷ್ಟು ವರ್ಷ ಆಯ್ತು ಹೇಳಿ ನೀವು? ಖಂಡಿತ ಹೌದು, 15 ವರ್ಷ ಹತ್ರ ಆಯ್ತು. ಈ 15 ವರ್ಷದಲ್ಲಿ ಈಗ ಎಷ್ಟಿದೆ? 100 ಅಲ್ಲ, ಹಿಂದಿನಿಂದಲೂ ಅದೇ ರೀತಿ ಮುಂದುವರಿತಾ ಬರ್ತಾ ಇದೆ. ಪೆಟ್ರೋಲಿಯಂ ಆ ಕ್ಯಾಲ್ಕುಲೇಷನ್ ಮಾಡುವಾಗ ನಿಮಗೆ ಈಗ ಯಾವುದೇ ಒಂದು ಬೇಸಿಕಲ್ ಆಗಿರ್ತಕ್ಕಂಥದ್ದು ಇಯರ್ಲಿ ಇನ್ಕ್ರೀಸ್ ಆಗುವಂಥದ್ದು ಸಾಮಾನ್ಯ ವ್ಯಾವಹಾರಿಕವಾಗಿ ಕೂಡ ರಾಜಕಾರಣದಲ್ಲಿ ಕೂಡ ಕೆಲವು ಆಡಳಿತದಲ್ಲಿ ಜಾಸ್ತಿ ಆಗ್ತಾ ಇರ್ತದೆ. ಅದು ಈಗ ಆಗಿರ್ತಕ್ಕಂಥದ್ದು ಯಾವಾಗ ನಮಗೆ ಈ ತರ ಯುದ್ಧದ ಸಂದರ್ಭದಲ್ಲಿ ನಮಗೆ ಪ್ರಾಬ್ಲಮ್ ಆಯ್ತು, ಅದಕ್ಕೋಸ್ಕರ ಸಡನ್ ಆಗಿ ನಮಗೆ ನನ್ನದೊಂದು ಪ್ರಶ್ನೆ ಸರ್, ಇವರು ಕಾಂಗ್ರೆಸ್ ನ ಟೈಮಿನಲ್ಲಿ ಬೆಲೆ ಏರಿಕೆ ಆಗೋಗಿ ಇವರು ಸಿಲಿಂಡರ್ ಇಟ್ಕೊಂಡು ದಾರಿಗೆ ಎಳಿತಾರೆ. ಇವಾಗ ಇವರ ಬೆಲೆ ಅವಧಿಯಲ್ಲಿ ಬೆಲೆ ಏರಿಕೆ ಆಗುವ ಯಾರೊಬ್ರು ಮಹಿಳಾ ಮನೆಗಳು ನೀವು ಹಾಗೆ ಮಾಡ್ತಿರಲ್ಲ. ಈಗ ಅವರಿಗೆ ಮೊದಲೇ ನಾನು ಕೇಳ್ತೇನೆ, ಈಗ ಅದು ಯುದ್ಧದ ಸಂದರ್ಭಗಳೆಲ್ಲ ಮಾರ್ಚ್ ಸಂದರ್ಭದಲ್ಲಿ ಆಗಿರೋದು. ಮಾರ್ಚ್ ತಿಂಗಳಿನ ಬಜೆಟ್ಗಳು ಎಲ್ಲ ಕಂಪನಿಗಳು ಮುಕ್ತಾಯ ಆಗಿದೆ, ಅದು ಕ್ಲೋಸ್ ಆಯಿತು. ಇಲೆಕ್ಷನ್ ಮುಗಿಯುವವರೆಗೆ ರೇಟ್ ಏರದ್ದು, ಇಲೆಕ್ಷನ್ ಆದ್ಮೇಲೆ ಸುಮಾರು ಇದೆ ಸರ್, ಮಾತಾಡ್ಲಿಕ್ಕೆ ಹೋದ್ರೆ ಹೇಳಿದ್ರು. ಈಗ ಇರಾನಿಂದ ಬರುವಂತದ್ದು ಅಲ್ಲಿ ಸಮಸ್ಯೆ ಆಯ್ತು ಅಂತ ಹೇಳ್ಬಿಟ್ಟು, ಇರಾಕಿಂದ ಬರುವಂತದ್ದು ಅಲ್ಲಿ ಸಮಸ್ಯೆ ಆಯ್ತು. ಮತ್ತೆ ಇನ್ನೊಂದು ಮಾತನ್ನು ಕೂಡ ಹೇಳಿದ್ರು, ಅದನ್ನು ಅವರು ಹೇಳಬಾರ್ದು. ಯಾಕಂತಂದ್ರೆ ನಾವೊಬ್ಬ ನಾಯಕ ಅಂತ ಹೇಳಿದ್ರೆ ಅದರ ಪಕ್ಷಾತೀತವಾಗಿ ನಾಯಕ ಅಂತ ನಮ್ಮ ದೇಶ ಒಪ್ಕೊಂಡಾಗ ನಾವೆಲ್ಲರೂ ಅದನ್ನು ಒಪ್ಪಬೇಕಾಗ್ತದೆ. ಈಗ ಅಮೇರಿಕಾದಂಥ ದೇಶ ಇವತ್ತು
ಭಾರತದ ಕಡೆ ಮುಖ ಮಾಡುದೇ ಹೊರತು ಯಾವತ್ತು ಕೂಡ ಭಾರತ ಹೋಗ್ಬಿಟ್ಟು ಅಮೆರಿಕ ಕಡೆ ಸುಳ್ಳು ಮುಖ ಸರ್ ಇದು, ಹಾಕ್ಲಿಲ್ಲ. ಸುಳ್ಳು ಸರ್. ನೀವು ಹಾಕ್ಲೇ ಇಲ್ಲ. ನಿಮಗೆ ಸುಳ್ಳು ತಿಳುವಳಿಕೆ ಸರ್ ಇದು. ಕೊಡುತ್ತೆ ಅದು. ಸುಳ್ಳು. ಕೊಡುತ್ತೆ. narrative ಸರ್. narrative ಅಲ್ಲ. No, no, ಸುಳ್ಳು no, ಸರ್. no, ಸುಳ್ಳು. no. ಸುಳ್ಳು ಹೇಳ್ಬೇಡಿ. ನೋಡಿ, ಯಾವತ್ತೂ ಕೂಡ ಒಂದು ನಿಮ್ಮ ಹತ್ರ ಕನ್ನಡ ಸಾಕ್ಷಿ ಸುಳ್ಳು ಹೇಳ್ಬೇಡಿ ಸರ್. ಸಾಕ್ಷಿ ಕೊಡಿ. ಸುಳ್ಳು ಹೇಳ್ಬೇಡಿ. ಸಾಕ್ಷಿಯನ್ನ narrative ಕೊಡಿ. ಕೊಡ್ತಾರೆ ಸರ್ ನಮ್ಮ No, ಪ್ರಧಾನಿ no, ಅವರು. no, no, narrative ನಮ್ಮ ಕೊಡ್ತಾರೆ. ಪ್ರಧಾನಿ ಫೋನ್ ಮಾಡಿ ಕೇಳ್ತಿದ್ದಾರೆ. ನೋಡಿ, ನಮ್ಮ ಪ್ರಧಾನಿಯನ್ನು ನೋಡಿದ್ರೆ ಇಡೀ ದೇಶವೇ ನಡುತ್ತದೆ. ಅಮೆರಿಕ ಇಡೀ ದೇಶವೇ ನಡುತ್ತದೆ. ಅಯ್ಯೋ ನಮ್ಮಲ್ಲಿ ನೋಡಿ, ಬೇಡ ಸರ್, ಇವತ್ತು ನಮಗೆ ನೋಡಿ, ಇವತ್ತು ಬೇಡ ನಮ್ಮ ಸರ್. ದೇಶಕ್ಕೆ ಬೇಕಾಗಿರ್ತಕ್ಕದ್ದು ಯಾವುದು? ರಕ್ಷಣೆ. ಇವತ್ತು ರಕ್ಷಣೆಗೆ ಬೇಕಾದ ಎಲ್ಲಾ ಸವಲತ್ತುಗಳು ನಮ್ಮ ಭಾರತ ದೇಶದಲ್ಲಿ ಇದೆ. ಇವತ್ತು ಸರ್, ಬೇಡ ಸರ್. ಮೊನ್ನೆ ಪಾಕಿಸ್ತಾನ ಆಗಿರ್ತಕ್ಕಂಥ ಯುದ್ಧದಲ್ಲಿ ಎರಡು ದಿವಸದಲ್ಲಿ ಮಾಡಿದ್ದಾರೆ. ದಯವಿಟ್ಟು ಅಂತ ಸುಳ್ಳು ಪ್ರಧಾನಿಯವರನ್ನ ನೀವು clear ಆಗಿ ಅಮೆರಿಕ ಹೇಳ್ತಾ ಕಡೆ ಯಾವತ್ತೂ ಕೂಡ ಅವರು ದಯವಿಟ್ಟು ಮಣಿಯುವುದಿಲ್ಲ. ಸುಳ್ಳು ಹೇಳ್ಬೇಡಿ ಸರ್. ಯಾವ ದೇಶಕ್ಕೂ ಕೂಡ ಅವರು ದಯವಿಟ್ಟು ಮಣಿಯುವುದಿಲ್ಲ. ಸುಳ್ಳು ಹೇಳ್ಬೇಡಿ ನಮ್ಮ ಸರ್. ಪ್ರಧಾನಿಯವರು ನಮ್ಮ ದಯವಿಟ್ಟು ಸುಳ್ಳು ಹೇಳ್ಬೇಡಿ ಸರ್. ದೇಶವನ್ನ ರಕ್ಷಣೆ ಮಾಡ್ತಾ ಇದ್ದಾರೆ. ದಯವಿಟ್ಟು ದೇಶಕ್ಕೆ ಸುಳ್ಳು ಯಾವ ಹೇಳ್ಬೇಡಿ ರೀತಿಯ ಸರ್. ಅಷ್ಟೇ. ವ್ಯವಸ್ಥೆಗಳು ಬೇಕು ದಯವಿಟ್ಟು ಸುಳ್ಳು ಅದನ್ನೆಲ್ಲ ಹೇಳ್ಬೇಡಿ ಮಾಡ್ತಾ ಇದ್ದಾರೆ. ಉದಯ, ನಿಮ್ಮ ಇಲ್ಲಿ ರಾಜ್ಯವನ್ನ ಸಿದ್ದರಾಮಯ್ಯ ಅವರು ರಾಜ್ಯ ಸರ್ಕಾರದಲ್ಲಿ ಇವತ್ತು ಎಷ್ಟು ಭ್ರಷ್ಟಾಚಾರಗಳು. ಇವತ್ತು ಯಾವುದೊಂದು ಗ್ರಾಮೀಣ ಪ್ರದೇಶಕ್ಕೆ ಹೋದ ಯಾವುದು ಕೂಡ ಒಂದು ರೋಡ್ಗಳಿಲ್ಲ, ಸರಿಯಾದ ಕುಡಿಯುವ ನೀರಿನ ವ್ಯವಸ್ಥೆಗಳಿಲ್ಲದಂತ ಪರಿಸ್ಥಿತಿ ಆಗಿದೆ. ಇವತ್ತು ಕೇಂದ್ರ ಸರ್ಕಾರದ ಮನೆ ಮನೆಗೆ ಜಂಜಾಲ ಕಾರ್ಯಕ್ರಮ ಮುಖಾಂತರ ಇವತ್ತು ನಮ್ಮ ಹಳ್ಳಿಗಳಿಗೆ ನೀರು ಬರ್ತಾ ಇದೆ. ಸಿದ್ದರಾಮಯ್ಯ ಅವರು ಮಾಡಿರ್ತಕ್ಕಂಥದ್ದು ಯಾವುದು ಇಲ್ಲಿದೆ? ಎಲ್ಲ ಭ್ರಷ್ಟಾಚಾರಗಳು. 3 ವರ್ಷ ಆಡಳಿತದಲ್ಲಿ ಭ್ರಷ್ಟಾಚಾರ ತಾಂಡವಾಡುವ ಲೋಕವನ್ನು ನಾವು ನೋಡ್ತಾ ಇದ್ದೇವೆ. ಅದಕ್ಕೋಸ್ಕರ ಇವತ್ತು ಸಿದ್ದರಾಮಯ್ಯ ಅವರು ಅಧಿಕಾರವನ್ನು ತ್ಯಜಿಸಿ ಹೋಗಿದ್ದಾರೆ. ಎಲ್ಲಿ ಹೇಳ್ತಾರೆ? ಡಿ ಕೆ ಶಿವಕುಮಾರ್ ಅವರು ನನ್ನ ಹತ್ರ ಎಲ್ಲಾ ರೀತಿಯ ಸಾಕ್ಷಿ ಬೇಕಾದ್ರೆ ಇದೆ. ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಇವತ್ತು 45,000 ಕೋಟಿಯ ಗ್ಯಾರಂಟಿ ಅಂತ ಎಲ್ಲಿ ಒಬ್ಬರು ಮಹಿಳೆ ಒಬ್ಬರು ಆಗ ಒಂದು ಕೇಳಿದ್ರು, ಪಾಪ ನಮಗೆ ಬೇಡ, ಅವರು ಕೂಡ ಬಡವರಿದ್ದಾರೆ, ನಮಗೆ ಬೇಡ ಗ್ಯಾರಂಟಿಗಳಂತ ಹೇಳ್ಬಿಟ್ಟು. ಅವರಿಷ್ಟ. ಈಗ ನೋಡಿ, ಪಶ್ಚಿಮ ಬಂಗಾಳದಲ್ಲಿ ಕೂಡ ಬಿಜೆಪಿ ಗ್ಯಾರಂಟಿ ಎಲ್ಲ ಕೊಟ್ಟಿದೆ. ಅದು ಯಾಕೆ ಕೊಟ್ಟಿದೆ? ಆರ್ಥಿಕ ವ್ಯವಸ್ಥೆಯನ್ನ ಅದನ್ನು ಕ್ರೋಢೀಕರಣ ಮಾಡುವಂತ ಒಂದು ಕೆಪಾಸಿಟಿ ಇಲ್ಲಿ ಗ್ಯಾರಂಟಿ ಕೊಟ್ಟಿದ್ದಾರೆ. ಆದರೆ ಗ್ಯಾರಂಟಿಗಳಲ್ಲಿ ಸರಿಯಾಗಿ ತಿಂಗಳು ಮಹಿಳೆಯರಿಗೆ 2,000 ರೂಪಾಯಿ ಚುನಾವಣೆ ಒಂದೊಂದು ಚುನಾವಣೆ ಬರುವಾಗ ಮಾತ್ರ 2,000 ಮೊನ್ನೆ ಬೈ ಎಲೆಕ್ಷನ್ ಆಯ್ತು. ಆದಾಗ ಅಕೌಂಟ್ಗೆ ದುಡ್ಡು ಬಂತು. ನೀವು ನೋಡಿಬೇಕಾದ್ರೆ 3 ದಾಖಲೆ ಇದೆ, ಅವಕಾಶ ನನ್ನ ಪ್ರಶ್ನೆಗೆ ಒಂದು ಉತ್ತರ ಬರಲಿಲ್ಲ. ನಮ್ಮ ಪ್ರಶ್ನೆ ನೀವಿಬ್ರು ಉತ್ತರ ಕೊಡ್ಬೇಕಾಗ್ತದೆ. ಯಾಕಂದ್ರೆ ಅದು ವಿಷಯಾಂತರ ಆಗಿಬಿಡ್ತದೆ. ಇಲೆಕ್ಷನ್ನ ಮೊದಲು ಯುದ್ಧ ಆಗಿರೋದು, ಇಲೆಕ್ಷನ್ ಮೊದಲೇ ಯುದ್ಧ ನಿಂತಿದೆ. ಇಲೆಕ್ಷನ್ ರಿಸಲ್ಟ್ ಬಂದ ಮೇಲೆ ಎರಡು ಪಕ್ಷದವರಿಗೆ ಕೇಳೋದು ನಾನು, ಇಲೆಕ್ಷನ್ ರಿಸಲ್ಟ್ ಬಂದ ಮೇಲೆ ಯಾಕೆ ರೇಟ್ ಏರ್ಬೇಕು ಅನ್ನೋದು ಅದು ಇವರೇ ಹೇಳ್ಬೇಕು ಸರ್. ನಾವು ಹೇಳ್ತಿದ್ವಿ ಮೊದಲಿಂದಾನೆ ಎಲೆಕ್ಷನ್ ರಿಸಲ್ಟ್ ಸಂದರ್ಭದಲ್ಲಿ ಕೂಡ ನಾವು ನಮ್ಮಲ್ಲಿ ಇರ್ತಕ್ಕಂತ ಏನು ಆ ಸ್ಟಾಕ್ ಏನು ಮಾಡಿದ್ರು ಅದನ್ನೆಲ್ಲ ಪೂರ್ತಿಯಾಗಿ ಜನರಿಗೆ ಕೊಡುವಂತ ಕೆಲಸ ಕಾರ್ಯವನ್ನ ಮಾಡಿದ್ರು. ನಮ್ಮಲ್ಲಿ ಅಷ್ಟೊಂದು ಸ್ಟಾಕ್ಗಳಿತ್ತು, ಬೇಕಾದಷ್ಟು ಸ್ಟಾಕ್ಗಳಿತ್ತು. ಆ ಸಂದರ್ಭದಲ್ಲಿ ಬೇಕಾದಷ್ಟು ನಮ್ಮ ದೇಶಕ್ಕೆ ಪೆಟ್ರೋಲ್ ಬೇಕಾ, ಡೀಸೆಲ್ ಬೇಕಾ, ಎಲ್ಲವನ್ನು ಕೊಡುವಂತ ಕೆಲಸ ಕಾರ್ಯಗಳು ಆಗಿತ್ತು. ಆ ನಂತರ ಆ ಯುದ್ಧದ ಒಂದು ಸಂದರ್ಭಗಳು 1 ತಿಂಗಳು 2 ತಿಂಗಳು ದಾಟಿದಾಗ ಸಹಜವಾಗಿ ನಮ್ಮಲ್ಲಿ ಸಾಮಗ್ರಿಗಳು ಅಲ್ಲಿ ಗೋಡಾನ್ಗಳಿರ್ತಕ್ಕಂಥದ್ದು ಕೊರತೆ ಆಗಿದೆ, ಟ್ಯಾಂಕ್ಗಳು. ಅದರಿಂದ ಪ್ರಾಬ್ಲಮ್ ಆಗಿದೆ ಹೊರತು ಮತ್ತೆ ಬರೀ ಆ ಚುನಾವಣೆ ಇದೆ, ಚುನಾವಣೆ ಉದ್ದೇಶ ಇಟ್ಕೊಂಡು ಖಂಡಿತವಾಗಿ ನರೇಂದ್ರ ಮೋದಿ ಅವರು ಮಾಡುವಂತದ್ದಲ್ಲ. ಹಾಗೆ ನೋಡಿದ್ರೆ ಮೊನ್ನೆ ನಡೆದಿರ್ತಕ್ಕಂಥ ಬೈ ಎಲೆಕ್ಷನ್ ಅಲ್ಲಿ ಒಂದೊಂದು ಕ್ಷೇತ್ರಕ್ಕೆ 100 ಕೋಟಿ 200 ಕೋಟಿ ಮೊನ್ನೆ ಖರ್ಚು ಮಾಡ್ಕೊಂಡು ಗೆದ್ದಿದ್ದಾರೆ. ಅವಶ್ಯಕತೆ ಇದೆಯಾ? ಅವಶ್ಯಕ ಯಾರ್ದು ದುಡ್ಡು? ಬಿಜೆಪಿ ಈಗ ಅತಿ ಶ್ರೀಮಂತ ಪಕ್ಷ ಸರ್. 12,000 ಕೋಟಿ ಅಲ್ಲಿ ಐಷಾರಾಮಿ 5 ಸ್ಟಾರ್ ಬಂಗಲೆ ಎಲ್ಲಿಂದ ಬಂತು ಸರ್ ದುಡ್ಡು? ಗ್ಯಾರಂಟಿ ಬಗ್ಗೆ ಮಾತಾಡು. ಈಗ ಕೆಲವರಿಗೆ ಗ್ಯಾರಂಟಿ ಬೇಕು. ಆ ಮಹಿಳೆಯವರು ಬಹಳ ಒಳ್ಳೆ ಮಾತು ಹೇಳಿದ್ರು, ಒಳ್ಳೆ ಜೀವನ. ಮತ್ತೊಬ್ರು ಹೇಳಿದ್ರು ಅವರ ಅಭಿಪ್ರಾಯವನ್ನು. ಈಗ ಮತ್ತೆ 6 ಹೊಸ ಗ್ಯಾರಂಟಿಗಳನ್ನು ಹೇಳಿದ್ದಾರೆ. ಅದು ಮೆಗಾ ಗ್ಯಾರಂಟಿಗಳು ಒಳ್ಳೆ ಕಾನ್ಸೆಪ್ಟ್. ಇಲ್ಲ ಸರ್, ಅವ್ರ ಮಾತಾಡಿಕೊಳ್ತೇನೆ. ಇಲ್ಲ ಸರ್, ಅವ್ರ ಹತ್ರ ಕೇಳಿಕೊಳ್ತೇನೆ, ಅವರೇ ಇದ್ದಾರೆ. ಈಗ ಅದಕ್ಕೊಂದು 40,000 ಕೋಟಿ ಹೊಂದಿಸಬೇಕು ಅಂತ ಅನ್ನೋ ಮಾತಿದೆ. ಅದು ಹೇಗೆ ಹೊಂದಿಸ್ಕೊಳ್ತಾರೆ ಸರ್? ನೋಡಿ, ಈಗ ತಾನೇ ನಾವು ಅನೌನ್ಸ್ಮೆಂಟ್ ಮಾಡಿದ್ದೇವೆ. ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಈಗ ನಾವು ಫಸ್ಟಿಗೆ ನಾವು ಏನು ಪಂಚ ಗ್ಯಾರಂಟಿಗಳನ್ನು ನಾವು ಏನು ಕೊಡುವ ಟೈಮಿನಲ್ಲಿ ನಾವು ಅನೌನ್ಸ್ ಮಾಡಿದ್ದೆವು. ಸೈಮಲ್ಟೇನಿಯಸ್ಲಿ ನಮ್ಮದಲ್ಲಿ ಫಂಡ್ಸ್ ಅದಕ್ಕೆ ಅರೇಂಜ್ಮೆಂಟ್ಸ್ ಆಗ್ತಾ ಬಂದಿದೆ. ಇನ್ನೊಂದು ಸಲ ಒಪ್ತೀನಿ ನಾನು, ಸಾಲ ಕೂಡ ಮಾಡಿದ್ದೇವೆ ನಾವು. ಮಾಡಲಿಲ್ಲ ಅಂತ ನಾವು ಹೇಳುದಿಲ್ಲ, ಸಾಲ ಕೂಡ ನಾವು ಮಾಡಿದ್ದೇವೆ. ಆದರೆ ಅದೊಂದು ಮಿತಿಯಲ್ಲಿದೆ. ಈಗ ತೆರಿಗೆ ಹೊಸ ತೆರಿಗೆ ಖಂಡಿತ ನೋಡಿ. ಇನ್ನು ಈಗ ಹಲವಾರು ನೋಡಿ, ನಾನು ಹೇಳ ಈಗ ಪ್ರತಿಯೊಂದು ಯೋಜನೆಗಳು ನಾವು ಯಾವ್ದು ಮಾಡಿದ್ದೇವೆ ನೋಡಿ, ನೀವು ತೆಗೆದು ನೋಡಿ. ಇವರು ಹೇಳ್ಬೋದು ಅಲ್ಲಿ ಲಾಸ್ ನಡೀತಿದೆ, ಇಲ್ಲಿ ಲಾಸ್ ನಡೀತಿದೆ. 500 ಕೋಟಿ ರೂಪಾಯಿ
ಲಾಭದಲ್ಲಿದೆ. ಅದಲ್ಲದೆ ನಮ್ಮ KSRTC ಏನು project ಯಾವ್ದ್ರಲ್ಲಿ ಇದೆ, 500 ಅದನ್ನು ಕೋಟಿ ಲಾಭದಲ್ಲಿ UK ಇದೆ? ಅವರು ಸ್ವಲ್ಪ ಕಾಪಿ explain ಮಾಡಿದ್ದಾರೆ. ಮಾಡಿ ಅವರು. 500 ಹೌದು, ಕೋಟಿ ಇದು ಯಾವ್ದ್ರಲ್ಲಿ news ನಲ್ಲಿದೆ. 500 ಕೋಟಿ ಯಾವ್ದ್ರಲ್ಲಿ ಲಾಭದಲ್ಲಿದೆ? KSRTC ಇದು ನಾನು KSRTC ಅಲ್ಲಿ. ಖಂಡಿತ. No, KSRTC ಅಲ್ಲಿ loss ಅಲ್ಲಿ ಇದೆ. ಇಲ್ಲ, ಮಾಧ್ಯಮದಲ್ಲಿ ತೆಗೀರಿ, ತಪ್ಪು ಕೊಡಬೇಡಿ. ತೆಗೀರಿ. ಅಲ್ಲ, ನಾನು ಅದೇ- ಯಾಕಂದ್ರೆ ಅಲ್ಲ, ಬೇಡ, ಅಲ್ಲ, ನಿಮಗೆ ತೆಗೀರಿ, ಜಾಸ್ತಿ ಇದೆ. ತೆಗೀರಿ. ಮಾಧ್ಯಮದಲ್ಲಿ ತಪ್ಪು ಇಲ್ಲ, ಕೊಡಬೇಡಿ. ಇಲ್ಲ, ಯಾಕಂತಂದ್ರೆ ಹೇಳ್ಬೇಡಿ. ನಾನು ಹೇಳ್ತೇನೆ, 500 ಕೋಟಿ Let me complete. ಯಾವುದೇ ರೀತಿಯಾದಂತ ನೋಡಿ, ಯಾವುದೇ ಒಂದು ಯೋಜನೆಗಳು ಅದು ಎಲ್ಲದಕ್ಕೂ ಒಂದಕ್ಕೊಂದು ಇಂಟರ್ಲಿಂಕ್ ಆಗಿರುವಂತ ಯೋಜನೆಗಳು ಎಲ್ಲದಕ್ಕೂ ಕೂಡ. ಸರಿ. ಈಗ ನಾವು ಗೃಹಲಕ್ಷ್ಮಿ ಯೋಜನೆಯನ್ನು ನಾವು ಕೊಡ್ತಿದ್ದೇವೆ ನೋಡಿ. ಬಹುಶಃ ಈ ಬರುವಂತಹ ದುಡ್ಡು ಏನಿದೆ ನೋಡಿ, ಈ ಅಡಿಷನಲ್ ಆಗಿ ಏನು ಈಗ ಗ್ಯಾಸ್ ಬೆಲೆ ಜಾಸ್ತಿ ಆಗಿದೆ, ಅದಕ್ಕೆ ಒಂದು ಕಾಂಪನ್ಸೇಟ್ ಆಗ್ತಾ ಇದೆ ಆ ದುಡ್ಡು. ಅದು ಮಾತ್ರ ಅಲ್ಲದೆ ಬಹುಶಃ ನೀವು ನೋಡಿದಿರ್ಬೋದು, ಎಷ್ಟೋ ತಾಯಂದ್ರು ಮಕ್ಕಳನ್ನು ಟ್ಯೂಷನ್ಗೆ ಹಾಕಿದಂತ ಹಲವಾರು ಸನ್ನಿವೇಶಗಳು ಬಂದಿವೆ. ಮತ್ತೆ ಇವಾಗ ಹೊಸ ಯೋಜನೆಗಳನ್ನು ಪ್ರಾರಂಭಿಸಿದ್ದಾರೆ ನೋಡಿ. ನಮಗೆ ಏನಂತ ಹೇಳಿದ್ರೆ, ಕೆಲವೊಂದೊಂದು ಯೋಜನೆಗಳು ಮಾಡುವಾಗ ಈಗ ಶಾಲಾ ಮಕ್ಕಳಿಗೆ ಪಾಸ್ಗಳ ವಿಚಾರಗಳು ಒಳ್ಳೆ ಯೋಜನೆಗಳು, ನಾವು ಅದನ್ನು ಎಲ್ಲವನ್ನು ನಾವು ಬಸ್ ಅಂದುಕೊಳ್ಳೆ ಒಂದು ಕೇಳಬೇಕಿತ್ತು ನನಗೆ. ಮಾಧವ ಮಾವಿ ಅವರು ಇದ್ದಾರೆ ಇಲ್ಲಿ, ಅವರು ಬಿಜೆಪಿ ಶಾಸಕರು ಬಹಳಷ್ಟು ಇದ್ದಾರೆ. ನಮ್ಮಲ್ಲೆಲ್ಲ ಪ್ರೈವೇಟ್ ಬಸ್, ನಮಗೆ ಏನ್ ಮಾಡ್ತೀವಿ ಸರ್? ಖಂಡಿತವಾಗಿ ನಾನು ಅದೇ ಪ್ರಶ್ನೆ ಬರ್ಬೋದು ಅಂತ ಹೇಳಿ ನನಗೆ ಗೊತ್ತಿತ್ತು. ಅಲ್ಲ, ಏನ್ ಹೇಳ್ತೀರಿ? ಇಲ್ಲ, ಅದು ಬರುವ ಮುಂಚೆ ನಾನು ಈಗ ನೋಡಿ, ನೀವು ಮಾತಾಡಿದ್ರಿ. ಈಗ ನೋಡಿ, ಗ್ಯಾರಂಟಿ ಕೊಡೋದಕ್ಕೆ ನಮ್ದು ಯಾವ ರೀತಿಯ ತಕರಾರು ಇಲ್ಲ. ಮೈ ಸೆಟ್ ದರ್ ಇಸ್ ನೋ ಪ್ರಾಬ್ಲಮ್. ಸರಿ, ಅದು ಸರ್ಕಾರದ ಒಂದು ಆರ್ಥಿಕ ವ್ಯವಸ್ಥೆಯನ್ನು ಡಿಪೆಂಡ್ ಆಗಿರ್ತದೆ. ಯಾವುದೇ ಒಂದು ಯೋಜನೆಗಳು ಮಾಡುವಾಗ ಒಂದು ಪೂರ್ವ ತಯಾರಿ ಯೋಜನೆ ಅಂತ ಒಂದು ಸರ್ಕಾರ ಮಾಡ್ತದೆ. ಅದಕ್ಕೆ ಸಂಬಂಧಪಟ್ಟ ಒಂದು ಹಣಕಾಸು ಇಲಾಖೆ ಅಂತ ಇರ್ತದೆ. ಅದಕ್ಕೆ ಚೀಫ್ ಆಗಿ ಚೀಫ್ ಮಿನಿಸ್ಟರ್ ಇರ್ಬೋದು ಅಥವಾ ಅದರ ಸಂಬಂಧಪಟ್ಟ ಅಡ್ವೈಸರ್ಸ್ ಇರ್ಬೋದು. ಅದರ ಪ್ರಕಾರ ಅವರು ಮಾಡ್ತಾರೆ. ಸೊ ನಮಗೆ ಹಿಂದೆ ಕೂಡ ನಮ್ಮ ರಾಜ್ಯ ಸರ್ಕಾರ ಸಾಲದಲ್ಲೇ ಇತ್ತು. ಸಾಲದಲ್ಲಿ ಎಷ್ಟೋ ಕೋಟಿಗಳು, ಲಕ್ಷಗಳು, ಅಲ್ಲಿಂದನೂ ಸಾಲಗಳೇ ಇರ್ತಕ್ಕಂಥದ್ದು. ಬಿಜೆಪಿ ಇದ್ದಾಗನು ಪ್ರಾಫಿಟ್ ಆದ್ರೂ ಇಂಥ ಗ್ಯಾರಂಟಿ ಲಾಸಸ್ ಅಂತ ಇರ್ಲಿಲ್ಲ. ಸಾಲ ಇತ್ತು, ಲಾಸಸ್ ಅಂತೂ ಇರ್ಲಿಲ್ಲ. ಆದ್ರೆ ಸಡನ್ ಆಗಿ ಏನ್ ಮಾಡಿದ್ರು, ಸಿದ್ದರಾಮಯ್ಯ ಸರ್ಕಾರ ಬಂತು, ಪಂಚ ಗ್ಯಾರಂಟಿಗಳು ಡಿಕ್ಲೇರ್ ಮಾಡಿದ್ರು, ಎಲ್ಲ ಕಂಪ್ಲೀಟ್ ಓಕೆ. ಅದು ಅವರವರ ವಿವೇಚನೆಗೆ ಬಿಟ್ಟಂತ ವಿಚಾರ. ಅದನ್ನ ನಾವೇನು ಅದು ತಪ್ಪು ಮಾಡಿದ್ರೆ ಅಂತ ನಾವು ಹೇಳಲಿಕ್ಕಿಲ್ಲ.